ಸ್ಪಂದನ ದಸರಾ ವೈಭವ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್ ಜೋಡು ರಸ್ತೆ ಕಾರ್ಕಳ, ಗೀತಾಂಜಲಿ ಸಿಲ್ಕ್ಸ್ ಉಡುಪಿ, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ, ಲಕ್ಷ್ ಇನ್ಫ್ರಾ ಪ್ರಮೋಟರ್ಸ್ ಕಾಪು ಉಡುಪಿ, ಬಾಬಾ ಸೋಡಾ ಸಾಯಿರಾಮ್ ಬೆವರೇಜ್ ಸಂತೆಕಟ್ಟೆ ಉಡುಪಿ, ಅಪೋಲೋ ಇಂಜಿನಿಯರಿಂಗ್ ವರ್ಕ್ಸ್ NH 65 ಅಂಬಲ್ಪಾಡಿ ಉಡುಪಿ. ಸ್ಪಂದನ ಟಿವಿಯ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯ ಆರಾಧನೆ ಎಲ್ಲೆಡೆ ನಡೀತಾ ಇರತಕ್ಕಂತಹ ದಸರಾದ ಸಂಭ್ರಮದ ಪರ್ವಕಾಲ ಇದು. ತಮಗೆಲ್ಲ ದಸರಾ ಮಹಾ ನವರಾತ್ರಿಯ ಶುಭಾಶಯಗಳನ್ನು ಅರ್ಪಿಸ್ತಾ ಇವತ್ತು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ದೇವಿ ಅಂತ ಹೇಳಿದರೆ ಆಕೆ ಕಲಾಪ್ರಿಯೆ, ಗಾನಪ್ರಿಯೆ. ಹಾಗಾಗಿ ಆ ಮಹಾದೇವಿಯ ಆರಾಧನೆಯ ಒಂದು ಭಾಗವಾಗಿ ಈ ಒಂದು ದಸರಾ ಸಂದರ್ಭದಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಸಾದರಪಡಿಸ್ತಾ ಇದ್ದೇವೆ. ಕಲಾ ಸೌರಭ ಮುಂಬೈ ಈ ಒಂದು ಸಂಸ್ಥೆ ಪದ್ಮನಾಭ ಸಸಿಹಿತ್ಲು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವಂಥದ್ದು. ಗಾಯಕರಾಗಿ, ಸಂಗೀತ ನಿರ್ದೇಶಕರಾಗಿ, ಕಲಾಗುರುಗಳಾಗಿ ಬೇರೆ ಬೇರೆ ರೀತಿಯಲ್ಲಿ ಮುಂಬೈ ಮಹಾನಗರದಲ್ಲಿ ಕಳೆದ 3 ದಶಕಗಳಿಂದ ಕೆಲಸ ಮಾಡ್ತಾ ಇರತಕ್ಕಂತಹ ಪದ್ಮನಾಭ ಸಸಿಹಿತ್ಲು ಅವರು ಊರಿನ ಕಲಾ ರಸಿಕರಿಗೆ ಬೇಕಾಗಿ ನೀಡುವಂತಹ ಕಾರ್ಯಕ್ರಮ ಇದು ಸ್ವರ ಸೌರಭ. ಈ ಸ್ವರ ಸೌರಭ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ದೀಪ ಪ್ರಜ್ವಲಿಸುವ ಮೂಲಕ ಆರಂಭಿಸ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ನಮಗೆ ಅತಿಥಿಗಳಾಗಿ ಒದಗಿರುವವರು ಉದ್ಯಮಿಗಳಾದಂತಹ ಸಮಾಜ ಸೇವಕರಾದಂತಹ ಕೊಡವೂರು ದಿವಾಕರ ಶೆಟ್ಟಿಯವರು ಮತ್ತು ವಿಜಯ್ ಅವರನ್ನು ಪದ್ಮನಾಭ ಸಸಿಹಿತ್ಲು ಅವರು ವೇದಿಕೆಯ ಮೇಲೆ ಕರ್ಕೊಂಡು ಬರಬೇಕು ಅಂತ ವಿನಂತಿಸ್ತೇನೆ. ಅದರ ಜೊತೆಯಲ್ಲಿ ಕಲಾಸಾರಥಿ ತೋನ್ಸೆ ಪುಷ್ಕಳ್ ಕುಮಾರ್ ಅವರು, ಹಾಗೆ ಸಂಗೀತ ನಿರ್ದೇಶಕರಾದಂಥ ಸತೀಶ್ ಸುರೇತ್ಕಲ್ ಅವರು, ಗಾಯಕಿ ಕಲಾವತಿ ದಯಾನಂದ್ ಅವರು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು ಅಂತ ವಿನಂತಿಸ್ತೇನೆ. ಪ್ರಿಯ ವೀಕ್ಷಕರೇ, ಭಕ್ತಿ ಭಾವಗೀತೆಗಳ ಸುಮಧುರವಾದಂಥ ಸಂಗಮದ ಕಾರ್ಯಕ್ರಮ ಇದು ಸ್ವರ ಸೌರಭ. ವೀಕ್ಷಕರಿಗಾಗಿ ವಿಶೇಷವಾದಂತಹ ಕಾರ್ಯಕ್ರಮದ ಕೊಡುಗೆ. ಈ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೀಬೇಕು. ಆ ಮೂಲಕ ವೀಕ್ಷಕರಿಗೆ ಮನರಂಜನೆಯನ್ನು, ಭಕ್ತಿಯ ಒಂದು ಅನುಗ್ರಹವನ್ನು ನೀಡಬೇಕು ಎನ್ನುವಂಥ ಉದ್ದೇಶದಿಂದ ವಿದ್ಯುಕ್ತವಾಗಿ ದೀಪ ಪ್ರಜ್ವಲನೆಯ ಜೊತೆಗೆ ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ಕೊಡವೂರು ದಿವಾಕರ ಶೆಟ್ಟಿಯವರು ಈಗ ದೀಪವನ್ನು ಪ್ರಜ್ವಲಿಸಿ ಈ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಅವರನ್ನು ವಿನಂತಿಸ್ತೇನೆ. ಕತ್ತಲೆಯಿಂದ ಬೆಳಕಿನ ಕಡೆಗೆ, ಮೃತ್ಯುವಿನಿಂದ ಅಮೃತತ್ವ ಕಡೆಗೆ ನಮ್ಮನ್ನು ಕೊಂಡು ಹೋಗುವಂತಹ ದೀಪ ಜ್ಯೋತಿ. ಅಲ್ಲಿ 3 ಮೂರ್ತಿಗಳ ಒಂದು ಸಾನ್ನಿಧ್ಯ ಕೂಡ ಇದೆ. ಕಲಾದೇವಿಯಾದಂತಹ ಸರಸ್ವತಿ ನಿರಂತರವಾಗಿ ನಮ್ಮ ನಾಲಿಗೆಯಲ್ಲಿ ನೆಲೆಸಬೇಕು ಎನ್ನುವಂತಹ ಕೋರಿಕೆಯ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದ ಆರಂಭ ಆಗಿದೆ. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿರುವಂತಹ ಕೊಡವೂರು ದಿವಾಕರ ಶೆಟ್ಟಿ ಅವರಿಂದ ಒಂದು ಪುಟ್ಟ ಸಂದೇಶ. ಓಂ ಸಾಯಿರಾಮ್. ವಿಜಯದಶಮಿಯ ಶುಭ ದಿನದಂದು ಕಲಾ ಸೌರಭ ಮುಂಬೈ ಇವರು ನನಗೆ ತುಂಬ ವರ್ಷದಿಂದ ಪದ್ಮನಾಭರು ಚಿರಪರಿಚಯರು. ಆದರೆ ಉಡುಪಿಯಲ್ಲಿ ತುಂಬ ಕಲಾವಿದರಿಗೆ ಒಂದು ಸಹಕಾರ ಮಾಡಬೇಕಂತ ಅವರಿಗೆ ತುಂಬ ಆಸೆ ಇತ್ತು. ಆದರೆ ಈ ಕೊರೋನಾದ ಕಾಲದಲ್ಲಿ ನಮಗೆ ಸ್ವಲ್ಪ ಕಷ್ಟ ಆಯಿತು ಎಲ್ಲ ಮಾಡಲಿಕ್ಕೆ. ಆದರೆ ನೆಕ್ಸ್ಟ್ ಎಲ್ಲ ಕಲಾವಿದರನ್ನು ಒಟ್ಟುಗೂಡಿಸಿ ನಮ್ಮ ದೇವಸ್ಥಾನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಂತ ಆಸೆ ಉಂಟು. ನೀವೆಲ್ಲ ಸೇರಿ ಅದನ್ನು ನೆರವೇರಿಸಿಕೊಡ್ಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ಸಾಯಿರಾಮ್. ವೀಕ್ಷಕ ಬಂಧುಗಳೇ, ಕಲಾ ಸೌರಭ ಮುಂಬೈ ವತಿಯಿಂದ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಈ ಎಲ್ಲ ಕಲಾವಿದರಿಗೆ ಇವತ್ತಿನ ಸುಗಮ ಸಂಗೀತ ಸ್ವರ ಸೌರಭಕ್ಕೆ ಬಿಟ್ಟುಕೊಟ್ಟಂಥ ಈಗಾಗಲೇ ಉತ್ತಮ ಮಾತುಗಳಿಂದ, ಸ್ವಾಗತ ಮಾತುಗಳಿಂದ ಶ್ರೀ ಭಾಸ್ಕರ್ ರೈ ಕುಕ್ಕೊಳ್ಳಿ ಹಾಗೂ ಪದ್ಮನಾಭ ಸಸಿಹಿತ್ಲು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಗಾಯಕರಾಗಿ ಸುಪ್ರಸಿದ್ಧ ಗಾಯಕಿ
ಕಲಾವತಿ ದಯಾನಂದ್ ಅವರು, ಅದರ ಜೊತೆಗೆ ಬಹಳ ಯುವ ಪ್ರತಿಭಾವಂತರಾಗಿ ಭಾಗವಹಿಸ್ತಿರುವಂಥ ಕಾರ್ತಿಕ್ ಅವರು, ಆಮೇಲೆ ವಿಶೇಷವಾಗಿ ವಿನಯ ಅವರು, ಆಮೇಲೆ ರಮೇಶ್ ಅವರು, ಜೊತೆಗೆ ಕುಮಾರಿ ಭಾಗ್ಯ ಅವರು. ಇಂತಹ ಒಂದು ಉತ್ತಮ ರೀತಿಯ ಸಮೂಹದ ಈ ಗೀತೆಗಳನ್ನೆಲ್ಲ ಬೇರೆ ಬೇರೆ ವೈವಿಧ್ಯತೆಯಲ್ಲಿ ತಾವೆಲ್ಲ ಕೇಳಲಿಕ್ಕೆ ಉತ್ಸುಕರಾಗಿದ್ದೀರಾ. ಅದರ ಜೊತೆಗೆ ನಿಮ್ಮೆಲ್ಲರನ್ನು ಹಿಮ್ಮೇಳದೊಂದಿಗೆ ರಂಜಿಸಲಿಕ್ಕಿದ್ದಾರೆ ಸುಪ್ರಸಿದ್ಧ ಕಲಾವಿದರಾಗಿರ್ತಕ್ಕಂಥವರು. ಕೊಳಲು ವಾದನದಲ್ಲಿ ಶ್ರೀಯುತ ಲೋಕೇಶ್ ಸಂಪಿಗೆ ಅವರು, ಕೀಬೋರ್ಡ್ನಲ್ಲಿ ಶ್ರೀಯುತ ಪುರುಷೋತ್ತಮ್ ಅವರು, ಆಮೇಲೆ ರಿದಮ್ ಪ್ಯಾಡ್ನಲ್ಲಿ ಮಿಸ್ಟರ್ ಪ್ರಭಾಕರ್ ಅವರು, ಕಾಂಗೋದಲ್ಲಿ ರಿದಮ್ ಪ್ಯಾಡ್ ಕಲಾವಿದರಾಗಿ ಮಿಸ್ಟರ್ ಪ್ರಭಾಕರ್ ಅವರು, ಅದೇ ರೀತಿ ಕಾಂಗೋ ವಾದನದಲ್ಲಿ ನವಗಿರಿ ಗಣೇಶ್, ತಬ್ಲಾ ಡೋಲಕ್ಗಳಲ್ಲಿ ದೀಪಕ್ ರಾಜ್ ಉಳ್ಳಾಲ್ ಭಾಗವಹಿಸ್ತಾ ಇದ್ದಾರೆ. ಇಂಥ ಪ್ರತಿಭಾವಂತ ಕಲಾವಿದರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತಾಭಿವಂದನೆಯನ್ನು ನಾವು ಸಲ್ಲಿಸುವುದರ ಮೂಲಕವಾಗಿ, ಜೊತೆಗೆ ವಿಶೇಷ ಮಾರ್ಗದರ್ಶನದೊಂದಿಗೆ ಸತೀಶ್ ಸುರತ್ಕಲ್ರವರು ನಮ್ಮ ಜೊತೆಗಿದ್ದಾರೆ. ಪದ್ಮನಾಭ ಸಸಿತ್ಲವರು ಕೂಡ ನಿರ್ದೇಶಕರಾಗಿ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ದಸರಾ ಹಬ್ಬದ ಹೃತ್ಪೂರ್ವಕವಾದಂಥ ಶುಭಾಶಯಗಳನ್ನು ಸಲ್ಲಿಸುವುದರೊಂದಿಗೆ ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ. ಗಜಾನನ ಪದ್ಮಾರ್ಕಂ ಗಜಾನನ ಮಹರ್ಷೋ ಅನೇಕದಂತಂ ಭಕ್ತಾನ ಏಕದಂತಮುಪಾಸ್ಮಹೇ ಏಕದಂತಂ ಉಪಾಸ್ಮಹೇ ಏಕದಂತಂ ಉಪಾಸ್ಮಹೇ. ಸತ್ಯನೇತ್ರೇ ಮಹಾದೇವಿ ಸರ್ವಲೋಕಶುಭಂಕರಿ ಜ್ಯೋತಿರ್ಮಯಿ ಜಗದ್ವಂದ್ಯೆ ಶ್ರೀ ಭಗವತೈ ನಮೋಸ್ತುತೆ. ಶ್ರೀ ಭಗವತೆ ನಮೋಸ್ತುತೆ ನಮೋಸ್ತುತೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಆನಂದ ರೂಪ ಗಣೇಶ ಮಹದಾನಂದ ರೂಪ ಮಹೇಶ. ಆನಂದ ರೂಪ ಗಣೇಶ ಮಹದಾನಂದ ರೂಪ ಮಹೇಶ. ಜ್ಞಾನಗಮ್ಯ ವಿಘ್ನೇಶ ಗಣೇಶ ಜ್ಞಾನಮಿಸುವ ಪರದೀನ ದಯಾಳ. ಆನಂದ ರೂಪ ಗಣೇಶ ಮಹದಾನಂದ ರೂಪ ಮಹೇಶ. ಮೂಲವಂದ್ಯನೆ ಶ್ರೀ ಗಣನಾಥನೆ ಮೂಷಿಕ ವಾಹನ ಮುನಿಜನ ಪ್ರೇಮ. ಮೂಲವಂದ್ಯನೆ ಶ್ರೀ ಗಣನಾಥನೆ
ಮೂಷಿಕ ವಾಹನ ಮುನಿಜನ ಪ್ರೇಮನ ಭಕ್ತರ ಸಲಹುವ ದೇವರ ದೇವನೇ ಭಕ್ತರ ಸಲಹುವ ದೇವರ ದೇವನೇ ಅಮರ ವಿನೋದ ಅಂಬಾಸುತ ಆನಂದ ರೂಪ ಗಣೇಶ ಮಹದಾನಂದ ರೂಪ ಮಹೇಶ ಜ್ಞಾನಗಮ್ಯ ವಿಘ್ನೇಶ ಗಣೇಶ ನಾನಮಿಸುವ ಪರದೀನ ದಯಾಳೋ ಆನಂದ ರೂಪ ಗಣೇಶ ಮಹದಾನಂದ ರೂಪ ಮಹೇಶ ಸಿದ್ಧಿವಿನಾಯಕ ಸುಜನರ ಬಂಧು ತ್ರಿಜಗ ಪೂಜಿತನೆ ಕರುಣಾ ಸಿಂಧು ಸಿದ್ಧಿವಿನಾಯಕ ಸುಜನರ ಬಂಧು ತ್ರಿಜಗ ಪೂಜಿತನೆ ಕರುಣಾ ಸಿಂಧು ನಾಂದಿಯ ಪ್ರಾರ್ಥನೆ ಯಶ ನಮಗೆಂದು ನಾಂದಿಯ ಪ್ರಾರ್ಥನೆ ಯಶ ನಮಗೆಂದು ಚರಣ ಕಮಲದಲ್ಲಿ ನಾವಿಂದು ಆನಂದ ರೂಪ ಗಣೇಶ ಮಹದಾನಂದ ರೂಪ ಮಹೇಶ ಜ್ಞಾನಗಮ್ಯ ವಿಘ್ನೇಶ ಗಣೇಶ ನಾನಮಿಸುವ ಪರದೀನ ದಯಾಳ ಆನಂದ ರೂಪ ಗಣೇಶ ಮಹದಾನಂದ ರೂಪ ಮಹೇಶ ಮಹದಾನಂದ ರೂಪ ಗಣೇಶ ಮಹದಾನಂದ ರೂಪ ಮಹೇಶ ಮಹದಾನಂದ ರೂಪ ಗಣೇಶ ಸರ್ವ ವಿಘ್ನ ನಿವಾರಕನಾಗಿರತಕ್ಕಂಥ ಗಣೇಶ ಎಲ್ಲರ ವಿಘ್ನಗಳನ್ನು ಪಾರು ಮಾಡಲಿ. ದಸರಾ ಮಹೋತ್ಸವದ ಈ ಪರ್ವ ಕಾಲದಲ್ಲಿ ಸಕಲರಿಗೂ ಕೂಡ ಅವರ ವೃತ್ತಿ ಪ್ರವೃತ್ತಿಗಳು ನಿರ್ವಿಘ್ನವಾಗಲಿ ಸಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಸುಗಮ ಸಂಗೀತ ಕಾರ್ಯಕ್ರಮ ಕಲಾ ಸೌರಭ ಮುಂಬೈ ಅವರಿಂದ ಇದೀಗ ಸ್ವರ ಸೌರಭ ಪರಿಕಲ್ಪನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಸ್ಪಂದನ ದಸರಾ ವೈಭವ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್ ಜೋಡು ರಸ್ತೆ ಕಾರ್ಕಳ, ಗೀತಾಂಜಲಿ ಸಿಲ್ಕ್ಸ್ ಉಡುಪಿ, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ, ಲಕ್ಷ್ ಇನ್ಫ್ರಾ ಪ್ರಮೋಟರ್ಸ್ ಕಾಪು ಉಡುಪಿ, ಬಾಬಾ ಸೋಡಾ ಸಾಯಿರಾಮ್ ಬೆವರೇಜ್ ಸಂತೆಕಟ್ಟೆ ಉಡುಪಿ, ಅಪೋಲೋ ಇಂಜಿನಿಯರಿಂಗ್ ವರ್ಕ್ಸ್ NH 65 ಅಂಬಲ್ಪಾಡಿ ಉಡುಪಿ. ಮುಂದಿನ ಗೀತೆಗೆ ಬರ್ತಾ ಇದ್ದೇವೆ. ಇದೀಗ ಶರದೃತು ನವರಾತ್ರಿಯಲ್ಲಿ ಆರಾಧಿಸಲ್ಪಡುವಂಥ ನವದುರ್ಗಿಯರು ಸಪ್ತದುರ್ಗಿಯರು ಎಂಬಂತೆ ದುಷ್ಟ ನಿಗ್ರಹ ಶಿಷ್ಟರ ಪರಿಪಾಲನೆಯನ್ನು ಮಾಡತಕ್ಕಂಥ ಮಹಾತಾಯಿಯ ಸ್ತುತಿ ಬಹಳ ಮುಖ್ಯವಾದ್ದಿದೆ. ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ದೇವಿ ಸ್ತುತಿಗೆ ಬರ್ತಾ ಇದ್ದಾರೆ ನಮ್ಮ ಸುಪ್ರಸಿದ್ಧ ಗಾಯಕಿ ಶ್ರೀಮತಿ ಕಲಾವತಿ ದಯಾನಂದ್ ಅವರು. ಇದೀಗ ಲಕ್ಷ್ಮೀ ಬಾರಮ್ಮ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾ
ಭಾಗ್ಯದ ಲಕ್ಷ್ಮೀ ಭಾರಮ್ಮ, ಭಾಗ್ಯದ ಲಕ್ಷ್ಮೀ ಭಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಭಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಭಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಭಾರಮ್ಮ. ಗೆಜ್ಜೆ ಕಾಲ್ಗಳ ಧ್ವನಿಯ ಕೇಳುತ್ತಾ, ಗೆಜ್ಜೆ ಕಾಲ್ಗಳ ಧ್ವನಿಯ ಕೇಳುತ್ತಾ, ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ್ತಾ, ಗೆಜ್ಜೆ ಕಾಲ್ಗಳ ಧ್ವನಿಯ ಕೇಳುತ್ತಾ, ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ್ತಾ, ಸಜ್ಜನ ಸಾಧು ಪೂಜೆಯ ವೇಳೆಗೆ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಸೌಭಾಗ್ಯದ ಭಾಗ್ಯದ ಲಕ್ಷ್ಮೀ ಭಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಭಾರಮ್ಮ. ಕೊಟ್ಟು ಕಂಕಣ ಕೈಯಾದಿರುತ್ತ ಬಾರೆ, ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾದಿರುತ್ತ ಬಾರೆ, ಕುಂಕುಮಾಂಕಿತೆ ಪಂಕಜಲೋಚನೆ, ಕುಂಕುಮಾಂಕಿತೆ ಪಂಕಜಲೋಚನೆ, ವೆಂಕಟರಮಣನ ಬೆಂಕದ ರಾಣಿ, ಭಾಗ್ಯದ ಭಾಗ್ಯದ ಸೌಭಾಗ್ಯದ ಲಕ್ಷ್ಮೀ ಭಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಭಾರಮ್ಮ.
ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಶರನ್ನವರಾತ್ರಿ ಈ ಪರ್ವಕಾಲದಲ್ಲಿ ದುಷ್ಟ ನಿಗ್ರಹ ಶಿಷ್ಟರ ಪರಿಪಾಲನೆಗಾಗಿ ಮಹಾದೇವಿ ಅವತಾರವನ್ನು ಎತ್ತುವುದರ ಮೂಲಕ ಭಕ್ತರನ್ನು ಉದ್ಧಾರ ಮಾಡಿದ್ದಾಳಂತೆ. ಅದೇ ರೀತಿ ಪುರೋಹಿತರು ಪೂಜೆ ಮಾಡುವಾಗಲೂ ಕೂಡ ಹೇಳ್ತಾ ಇರ್ತಾರೆ, ದುರ್ಗತಿ ಹಾರಿ ಅಂತ ಇದ್ದರೆ ಮಹಾಲಕ್ಷ್ಮಿ ಮಹಾಸರಸ್ವತಿ ದುರ್ಗಾದೇವಿ ನಮೋಸ್ತುತಿ ಅಂತ ಅವರು ಹೇಳ್ತಾರೆ. ಈ ರೀತಿಯಲ್ಲಿ ಪ್ರಾರ್ಥಿಸುವಂಥ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯಾಗಿಯೂ ಕೂಡ ಈ ಪರ್ವ ದಿನಗಳಲ್ಲಿ ನಾವು ಆರಾಧನೆ ಮಾಡಿದಾಗ ಭಕ್ತರ ಅರ್ಥವನ್ನು ಅಂದರೆ ಆರ್ಥಿಕ ಶಕ್ತಿಯನ್ನು ವೃದ್ಧಿಸುವಂಥ ಆ ಮಹಾತಾಯಿಯನ್ನು ಕೂಡ ನಾವು ನಮಿಸುವಂಥ ರೀತಿಯಲ್ಲಿ ಪುರಂದರದಾಸರ ಜನಪ್ರಿಯ ಕೃತಿಯನ್ನು ಹಾಡಿದಂಥ ಕಲಾವತಿಯವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಅವಳೇ ಮೂಲಾ ನಕ್ಷತ್ರದ ಬಳಿಕ ಮಹಾತಾಯಿ ಶರತ್ ಅಂಬಾಳಾಗಿ ಬರ್ತಾಳಂತೆ. ಅಂದರೆ ಶರತ್ ಅಂದರೆ ಬೆಳಕು, ಅಂಬಾ ಅಂದರೆ ತಾಯಿ, ಬೆಳಕಿನ ತಾಯಿ ಅಂತ ಹೇಳಿದರೆ ಜ್ಞಾನದೇವಿ. ಈ ಜ್ಞಾನದೇವಿಯಾಗಿರ್ತಕ್ಕಂಥ ಶಾರದಾ ಮಾತೆಯನ್ನು ಕೂಡ ಬಹಳ ಅದ್ಧೂರಿಯಿಂದ ಭಕ್ತಿಯಿಂದ ಆರಾಧಿಸುವಂಥ ದಿನಗಳು ಆ 3-4 ದಿನದಲ್ಲಿ ವಿಜಯದಶಮಿಯ ತನಕ ಬರ್ತಾ ಇರ್ತದೆ. ನಮ್ಮ ಈ ತುಳುನಾಡಿನಲ್ಲಿ ಕೂಡ ಬಹಳ ವಿಜೃಂಭಣೆಯಿಂದ ನಡೆಯುವಂಥ ಈ ಒಂದು ಶಾರದೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಕಲಾವಿದರು ಕೂಡ ಕಲಾಮಾತೆಯಾಗಿರ್ತಕ್ಕಂಥ ಆ ತಾಯಿ ಶಾರದೆಯೇ. ಹಾಗಾಗಿ ಇಂಥ ಶಾರದಾ ಸ್ತುತಿಯೊಂದಿಗೆ ಮುಂದಿನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ ಗಾಯಕ ಕಾರ್ತಿಕ್ ಅವರಿಗೆ ಸ್ವಾಗತ ಸುಸ್ವಾಗತ. ಪಾಲಿಸಮ್ಮ ಮುದ್ದು ಶಾರದೆ ಅಮ್ಮ ಪಾಲಿಸಮ್ಮ ಮುದ್ದು ಶಾರದೆ ಪಾಲಿಸಮ್ಮ ಮುದ್ದು ಶಾರದೆ ಅಮ್ಮ ಪಾಲಿಸಮ್ಮ ಮುದ್ದು ಶಾರದೆ ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ ಪಾಲಿಸಮ್ಮ ಮುದ್ದು ಶಾರದೆ ಅಮ್ಮ ಪಾಲಿಸಮ್ಮ ಮುದ್ದು ಶಾರದೆ ಅಕ್ಷರ ಅಕ್ಷರ ವಿವೇಕವ ನಿನ್ನ ಕುಕ್ಷಿಯೋರಿಳೇಳು ಲೋಕವ ಅಕ್ಷರ ಅಕ್ಷರ ವಿವೇಕವ ನಿನ್ನ ಕುಕ್ಷಿಯೋಳಿರೇಳು ಲೋಕವ ಸಾಕ್ಷಾತ್ ರೂಪದಿಂದ ಒಲಿದು ರಕ್ಷಿಸೆ ತಾಯೇ ಸಾಕ್ಷಾತ್ ರೂಪದಿಂದ ಒಲಿದು ರಕ್ಷಿಸೆ ತಾಯೇ ಪಾಲಿಸೆಮ್ಮ ಮುದ್ದು ಶಾರದೆ ಅಮ್ಮ ಪಾಲಿಸೆಮ್ಮ ಮುದ್ದು ಶಾರದೆ
देवी शृंगार पुरने वासिनी देवी अम्मा अम्मा शृंगार पुरने वासिनी देवी शृंगार पुरने वासिनी देवी संगीत गाना विलासिनी संगीत गाना विलासिनी भृंगाळ कातळे भಳಿरे ब्रह्मण राणी भृंगाळ कातळे भಳಿरे ब्रह्मण राणी अम्मा अम्मा पालिಸಮ್ಮ ಮುದ್ದು ಶಾರದೆ ಅಮ್ಮ ಪಾಲಿಸಮ್ಮ ಮುದ್ದು ಶಾರದೆ सर्वालंकार दयामूर्ति सर्वालंकार दयामूर्ति निन्न शरणಕ್ಕೆ ಎರಗುವೆ ಕಿರುತಿ सर्वालंकार दयामूर्ति सर्वालंकार दयामूर्ति निನ್ನ ಚರಣಕ್ಕೆ ಎರಗುವೆ ಕಿರುತಿ ಗುರುಮೂರ್ತಿ ಪುರಂದರ ವಿಠಲನ ಭಜಿಸುವೆ ಗುರುಮೂರ್ತಿ ಪುರಂದರ ವಿಠಲ ಗುರುಮೂರ್ತಿ ಪುರಂದರ ವಿಠಲನ ಭಜಿಸುವೆ ಗುರುಮೂರ್ತಿ ಪುರಂದರ ವಿಠಲನ ಭಜಿಸುವೆ ಪಾಲಿಸಮ್ಮ ಮುದ್ದು ಶಾರದೆ ಅಮ್ಮ ಪಾಲಿಸಮ್ಮ ಮುದ್ದು ಶಾರದೆ ಎನ್ನ ನಾಲಿಗೆಯಲಿ ಎನ್ನ ನಾಲಿಗೆಯಲಿ ನಿಲ್ಲಬಾರದೆ ಪಾಲಿಸಮ್ಮ ಮುದ್ದು ಶಾರದೆ ಅಮ್ಮ ಪಾಲಿಸಮ್ಮ ಮುದ್ದು ಶಾರದೆ ಪಾಲಿಸಮ್ಮ ಮುದ್ದು ಶಾರದೆ ಅಮ್ಮ ಪಾಲಿಸಮ್ಮ ಮುದ್ದು ಶಾರದೆ ವೀಕ್ಷಕ ಬಂಧುಗಳೇ, ಸ್ಪಂದನ ಟಿ ವಿ ಮೂಲಕ ಕಲಾ ಸೌರಭದ ಸ್ವರ ಸೌರಭ ಸುಗಮ ಸಂಗೀತ ಭಕ್ತಿಗೀತೆ ಕಾರ್ಯಕ್ರಮವನ್ನು ಕೇಳತಕ್ಕಂಥ ನೋಡ್ತಕ್ಕಂಥವರಿಗೆ ಮತ್ತೊಮ್ಮೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ
ಇದೀಗ ಶಾರದೆಯ ಕುರಿತ ಗೀತೆಯನ್ನು ಹಾಡಿದ್ದಾರೆ ಕಾರ್ತಿಕ್ ಅವರು ಸುಮಧುರವಾಗಿ. ಅವರಿಗೆ ಹೃತ್ಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸ್ತಾ ಸ್ಪಂದನ ದಸರಾ ವೈಭವ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್ ಜೋಡು ರಸ್ತೆ ಕಾರ್ಕಳ, ಗೀತಾಂಜಲಿ ಸಿಲ್ಕ್ಸ್ ಉಡುಪಿ, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ, ಲಕ್ಷ್ ಇನ್ಫ್ರಾ ಪ್ರಮೋಟರ್ಸ್ ಕಾಪು ಉಡುಪಿ, ಬಾಬಾ ಸೋಡಾ ಸಾಯಿರಾಮ್ ಬೆವರೇಜ್ ಸಂತೆಕಟ್ಟೆ ಉಡುಪಿ, ಅಪೋಲೋ ಇಂಜಿನಿಯರಿಂಗ್ ವರ್ಕ್ಸ್ NH 65 ಅಂಬಲ್ಪಾಡಿ ಉಡುಪಿ. ಮುಂದಿನ ಗೀತೆಗೆ ಬರ್ತಾ ಇದ್ದಾಳೆ ನಮ್ಮ ವಿಶೇಷವಾಗಿ ಪ್ರತಿಭೆಯನ್ನು ಹೊಂದಿರತಕ್ಕಂಥ ಗಾಯಕಿ ವಿನಯ ಅವರು. ದಯವಿಟ್ಟು ಬರಬೇಕು. ಶ್ರೀಮತಿ ವಿನಯ ಅವರಿಗೆ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ವಿನಯ ಅವರ ಮೂಲಕ ದೇವಿಯ ಮೇಲಿನ ಮತ್ತೊಂದು ಗೀತೆಯನ್ನು ಕೇಳೋಣ.
ಸುಂದರವಾಗಿ ಶ್ರೀದೇವಿಯ ಮೇಲಿನ ಒಂದು ಗೀತೆಯನ್ನು ಹಾಡಿದಂತೆ ಶ್ರೀಮತಿ ವಿನಯ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಸ್ಪಂದನ ಟಿ ವಿ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಲಾ ಸೌರಭ ಮುಂಬೈ ಪ್ರಸ್ತುತಪಡಿಸುವಂಥ ಸ್ವರ ಸೌರಭ ಕಾರ್ಯಕ್ರಮದ ಮುಂದಿನ ಗೀತೆಗೆ ಬರ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಪ್ರತಿಭೆಯನ್ನು ಹೊಂದಿರತಕ್ಕಂಥ ಶಾಸ್ತ್ರೀಯ ರೂಪದ ಒಂದು ಗೀತೆಯನ್ನು ಹಾಡಲಿಕ್ಕೆ ಕುಮಾರಿ ಭಾಗ್ಯಶ್ರೀ ಉಡುಪಿ. रक्षतु मां श्रीकमलासं रक्षतु मां श्रीकमलासं रक्षतु
ಶ್ರೀ ಗುರುಗುಹ ಜನನಿ ತ್ರಿಪುರ ವಂದನ ರಂಜನಿ ಮಧುರಿಪು ಸಹೋದರಿ ತಜೋದರಿ ತ್ರಿಪುರ ಸುಂದರಿ ಮಹೇಶ್ವರಿ ಕಾಮ ರಕ್ಷತು ಮಾಂ ಶ್ರೀ ಶರನ್ನವರಾತ್ರಿ ಪರ್ವ ಕಾಲದಲ್ಲಿ ಆದರೂ ಕೂಡ 2020 ಹಾಗೆ 21ರ ಈ ಅವಧಿಯಲ್ಲಿ ಕೊರೋನಾ ಎಂಬ ಮಹಾರೋಗದ ಕಾರಣದಿಂದಾಗಿ ಹೆಚ್ಚಿನ ಸುಪ್ರಸಿದ್ಧ ಯಾವುದೇ ದೇವಸ್ಥಾನಗಳಲ್ಲಿ ಹಾಗೂ ಮಠ ಮಂದಿರಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಂಘಟಿಸುವಂಥದ್ದು ಬಹಳ ಕಷ್ಟ. ಅದೇ ರೀತಿ ಸರ್ಕಾರದ ಮಾರ್ಗಸೂಚಿ ಪ್ರಕಾರದಲ್ಲಿ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲಿಯೂ ಕೂಡ ನಡೆಯುತ್ತಿಲ್ಲವಾದ್ದರಿಂದ ವಾಹಿನಿಗಳು ಇದಕ್ಕೆ ತುಂಬ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇದೀಗ ಸ್ಪಂದನ ವಾಹಿನಿಯ ಮೂಲಕವಾಗಿ ಕಲಾ ಸೌರಭ ಮುಂಬೈ ಅರ್ಪಿಸುತ್ತಿರುವಂಥ ಸ್ವರ ಸೌರಭ ಸುಗಮ ಸಂಗೀತ ಕಾರ್ಯಕ್ರಮದ ಈ ಮಧ್ಯೆ ಇದೀಗ ಅತ್ಯಂತ ಸುಮಧುರವಾಗಿ ಒಂದು ಶಾಸ್ತ್ರೀಯ ಗೀತೆಯೊಂದಿಗೆ ನಿಮ್ಮನ್ನು ರಂಜಿಸಿದ್ದಾರೆ. ಕುಮಾರಿ ಭಾಗ್ಯಶ್ರೀ ಅವರಿಗೆ ಹೃತ್ಪೂರ್ವಕವಾದಂಥ ಶುಭಾಶೀರ್ವಾದವನ್ನು ನಾವು ಎಲ್ಲ ಕಲಾವಿದರು ಕೊಡುವುದರ ಮೂಲಕವಾಗಿ ಇದೀಗ ಈ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಿದ್ವಿ. ಇದೀಗ ನಿಮ್ಮ ಮುಂದೆ ಬರುತ್ತಿದ್ದಾರೆ ನಮ್ಮ ಸಂಗೀತ ಕಲಾವಿದರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ. ಅದರ ಜೊತೆಗೆ ವಿಶೇಷವಾಗಿ ಕಲಾ ಸೌರಭದ ಯಾವುದೇ ಕಾರ್ಯಕ್ರಮಗಳಿದ್ದರೂ ಕೂಡ ಹೆಚ್ಚಿನ ಪ್ರೋತ್ಸಾಹವನ್ನು ಊರಿನಲ್ಲಿ ಪದ್ಮನಾಭ ಸಸಿತ್ಲು ಅವರಿಗೆ ನೀಡುತ್ತಿರುವಂಥ ರಮೇಶ್ ಸಾಲ್ಯಾನ್ ಅವರಿಗೆ ವೇದಿಕೆ ಈಗ ಮುಂದಿನ ಗೀತೆಗೆ ಅವರಿಗೆ ಸ್ವಾಗತ. ಮಲ್ಲಿಗೆದ ಅಲಂಕಾರೋನೇ ಕಣ್ಣನಿಲಿಗೆ ಭಯಭಕ್ತಿ ಸನ್ನಿಧಾನೊಡೆ ಮೈ ನಿಲಿಗೆ ಮಲ್ಲಿಗೆದ ಅಲಂಕಾರೋನೇ ಕಣ್ಣನಿಲಿಗೆ ಭಯಭಕ್ತಿ ಸನ್ನಿಧಾನೊಡೆ ಕಟಿಲಿದ ಅಪ್ಪ ಶ್ರೀ ಭ್ರಮರಾಂಬಿಕೆ ಕಟಿಲಿದ ಅಪ್ಪ ಶ್ರೀ ಭ್ರಮರಾಂಬಿಕೆ ತುಳುನಾಡ ಕಾಣಿಕದ ಜಗದಂಬಿಕೆ ತುಳುನಾಡ ಕಾಣಿಕದ ಜಗದಂಬಿಕೆ ಮೈ ನಿಲಿಗೆ ಮಲ್ಲಿಗೆದ ಅಲಂಕಾರೋನೇ ಕಣ್ಣನಿಲಿಗೆ ಭಯಭಕ್ತಿ ಸನ್ನಿಧಾನೊಡೆ ಭಕ್ತೆರೇನ ಉಡಲಾದುನಿಪು ಅಪ್ಪೆ ಪೂತ ಪೂಜೆ ಸಂದೈತ ಇರೆ ಪಾದೊಂಗು ಸಾರ ಸಾರ ಭಕ್ತೆರೇನ ಉಡಲಾದುನಿಪು ಅಪ್ಪೆ ಪೂತ ಪೂಜೆ ಸಂದೈತ ಇರೆ ಪಾದೊಂಗು ಬರ್ಪೀನ ಕಷ್ಟೊಲೆನು ದೂರ ಮಲ್ತದೆ ಬಲ್ಪೂನು ಬೆಳಗಾಲೆ ಜಗದೀಶ್ವರಿ ಬಲ್ಪೂನು ಬೆಳಗಾಲೆ ಜಗದೀಶ್ವರಿ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರೋನೇ ಕಣ್ಣ ನಿಲಿಕೆ ಭಯಭಕ್ತಿ ಸನ್ನಿಧಾನೊಡೆ
இருப்படையாறு ரக்காசை அருணான் வதே மல்தரு தும்பிதொரு போನು இருப்படையாறு ரக்காசை அருணான் ವದೆ ಮಲ್ತರು ಕಷ್ಟೋದಲೆ ಕೂಗು ಹೋಕೊಂಡರು ಭಕ್ತಿದ ಉಡಲಿಡು ನೆಲೆಯಾಯರು ಅಪ್ಪೆ ಭಕ್ತೇರು ಬೇನೇನು ಮಾಜಾಯರು ಮೈನಿಲಿಗೆ ಮಲ್ಲಿಗೆದ ಅಲಂಕಾರನೇ ಕಣ್ಣನಿಲಿಗೆ ಭಯ ಭಕ್ತಿ ಸನ್ನಿಧಾನೊಡೆ ಕಟಿಲಿದ ಅಪ್ಪೆ ಶ್ರೀ ಭ್ರಮರಾಂಬಿಕೆ ಕಟಿಲಿದ ಅಪ್ಪೆ ಶ್ರೀ ಭ್ರಮರಾಂಬಿಕೆ ತುಳುನಾಡ ಕಾಣಿಕದ ಜಗದಂಬಿಕೆ ತುಳುನಾಡ ಕಾಣಿಕದ ಜಗದಂಬಿಕೆ ಮೈನಿಲಿಗೆ ಮಲ್ಲಿಗೆದ ಅಲಂಕಾರನೇ ಕಣ್ಣನಿಲಿಗೆ ಭಯ ಭಕ್ತಿ ಸನ್ನಿಧಾನೊಡೆ ಕಣ್ಣನಿಲಿಗೆ ಭಯ ಭಕ್ತಿ ಸನ್ನಿಧಾನೊಡೆ ಕಣ್ಣನಿಲಿಗೆ ಭಯ ಭಕ್ತಿ ಸನ್ನಿಧಾನೊಡೆ. ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸುತ್ತಾ ಈಗಾಗಲೇ ಬಹಳ ವಿಶಿಷ್ಟವಾಗಿರತಕ್ಕಂಥ ಒಂದು ತುಳು ಭಕ್ತಿಗೀತೆಯನ್ನು ಹಾಡಿದವರು ಶ್ರೀಯುತ ರಮೇಶ್ ಸಾಲಿಯಾನ್ರವರು. ಸಪ್ತದುರ್ಗೆಯರ ನವದುರ್ಗೆಯರ ಈ ಚರಿತ್ರೆಯಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ದುರ್ಗಾ ಪರಮೇಶ್ವರಿ ಅವಳೇ ಭ್ರಮರಾಂಬೆಯಾಗಿ ಕಟಿಲೇಶ್ವರಿಯಾಗಿ ಮೆರೆದಿದ್ದವಳು ಎಂಬ ಕಥೆಯನ್ನು ನಾವು ಕೇಳುವುದರ ಮೂಲಕ ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ವಿಶೇಷವಾದಂಥ ಪೂಜೆ ಆರಾಧನೆ ಕೇಳುವಂಥ ಆ ದೇವಿಯನ್ನು ಬಹಳ ಭಕ್ತಿಯಿಂದ ಸ್ತುತಿಸಿದ್ದಾರೆ. ರಮೇಶ್ ಅವರಿಗೆ ಅಭಿವಂದನೆಗಳು. ಈಗ ಸ್ಪಂದನ ದಸರಾ ವೈಭವ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್ ಜೋಡು ರಸ್ತೆ ಕಾರ್ಕಳ, ಗೀತಾಂಜಲಿ ಸಿಲ್ಕ್ಸ್ ಉಡುಪಿ, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ, ಲಕ್ಷ್ ಇನ್ಫ್ರಾ ಪ್ರಮೋಟರ್ಸ್ ಕಾಪು ಉಡುಪಿ, ಬಾಬಾ ಸೋಡಾ ಸಾಯಿರಾಮ್ ಬೆವರೇಜ್ ಸಂತೆಕಟ್ಟೆ ಉಡುಪಿ, ಅಪೋಲೋ ಇಂಜಿನಿಯರಿಂಗ್ ವರ್ಕ್ಸ್ NH65 ಅಂಬಲ್ಪಾಡಿ ಉಡುಪಿ.